ಸದ್ವಿದ್ಯೆಯೋ ಯೋಗಿವರ್ಯಾ ಸದ್ವಿದ್ಯೆಯೋ 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 ಯೋಗಿವರ್ಯಾ 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 ವಿದ್ಯಾಧೀಶ ತೀರ್ಥ ಜ್ಞಾನ ಸೂರ್ಯ ವಿದ್ಯಾಧೀಶ ತೀರ್ಥ ಜ್ಞಾನ ಸೂರ್ಯ सज्जन सखा धीर विठ्ठलना भजका सज्जन सखा वीर विठ्ठलना भजका दुर्जन वैरी श्रीरामना सेवका दुर्जन वैरी श्रीरामना सेवका अंजनी सुत ನೀಡುತ್ತಾ ಭೂಸುರನಾಥ ವಿರಕ್ತಿಯ ಬೆಳೆಸು ವಿಷಯದಿ ಸತತ ಯುಕ್ತಿಯ ನೀಡುತ್ತಾ ಭೂಸುರನಾಥ ವಿರಕ್ತಿಯ ಬೆಳೆಸು ವಿಷಯದಿ ಸತತ ಭಕ್ತಿಯ ಬೇಡುವೆ ಹರಿಯಲಿ ನಿರತ ಭಕ್ತಿಯ ಬೇಡುವೆ ಹರಿಯಲಿ ನಿರತ ಮುಕ್ತಿಯ ಪಥದಲ್ಲಿ ನಡೆಸು ಪುನೀತ ವಿದ್ಯಾಧೀಶ ತೀರ್ಥ ಜ್ಞಾನ ಸೂರ್ಯ ವಿದ್ಯಾಧೀಶ ತೀರ್ಥ ಜ್ಞಾನ ಸೂರ್ಯ ಪ್ರದಿಶ ಉದ್ದಿಶೋ ನಾಪೋ ವಿದ್ಯುತ ಪರಿಪಾಂತು ಸರ್ವತಃ ಶಾಂತಿ 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 ಓಂ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಶ್ರೀ 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 ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ್ ಮಹಾಸ್ವಾಮಿಗಳ ಚರಣ ಕಮಲಗಳಿಗೆ ನ್ಯೂ ಎಜುಕೇಷನ್ ಸೊಸೈಟಿ ಇಂಗ್ಲಿಷ್ ಸ್ಕೂಲ್ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರು ಶಿರಸಾಷ್ಟಾಂಗವಾಗಿ ನಮಸ್ಕರಿಸುತ್ತೇವೆ. ನ್ಯೂ ಎಜುಕೇಷನ್ ಸೊಸೈಟಿ 96 ವರ್ಷಗಳ ಹಿಂದೆ ಊರಿನ ಮಕ್ಕಳಿಗೆ ಸುಸಂಸ್ಕೃತ ಮತ್ತು ಸಮಾಜಕ್ಕೆ ಆಸ್ತಿಯಾಗುವಂಥ ವಿದ್ಯಾರ್ಥಿಗಳನ್ನು ರೂಪಿಸುವ ಮಹತ್ವಾಕಾಂಕ್ಷೆಯಿಂದ ಪ್ರಾರಂಭಿಸಲಾದ ಸಂಸ್ಥೆ ಇಂದು ತನ್ನ ಮೂಲ ಧ್ಯೇಯೋದ್ದೇಶಗಳಿಗೆ ಧಕ್ಕೆಯಾಗದಂತೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಇರುವ ಅನಾರೋಗ್ಯಕರವಾದ ಪೈಪೋಟಿ ಇತ್ತೀನ ದಿನಗಳಲ್ಲಿ ಸಾಮಾನ್ಯವಾಗಿದ್ದರೂ ಸಹ ಸಂಸ್ಥಾಪಕರ ಹಾಗೂ ಊರ ನಾಗರಿಕರ ಆಶಯಗಳಿಗೆ ಚ್ಯುತಿಯಾಗದಂತೆ ಶಾಲಾ ದಾಖಲಾತಿ ಫಲಿತಾಂಶ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮೌಲ್ಯಗಳನ್ನು ಬೆಳೆಸುವಲ್ಲಿ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ವೃಂದ ತನ್ನ ಕರ್ತವ್ಯವನ್ನು ಅತ್ಯಂತ ನಿಷ್ಠೆಯಿಂದ ಕಾರ್ಯಗಳನ್ನು ನಿರ್ವಹಿಸುತ್ತಾ ಬಂದಿರುತ್ತದೆ. ಇದು ನಮ್ಮ ಕಂಪನಿಯ CSR ಫಂಡಿಂದ ಆಗಿದೆ. ಬಹುಶಃ ನಿಮಗೆಲ್ಲರಿಗೂ CSR ಗೊತ್ತಿರ್ಬೋದು, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ.
ಅಂದರೆ ಕನ್ನಡದಲ್ಲಿ ಸಾಮಾಜಿಕ ಜವಾಬ್ದಾರಿ, ಸಾಮಾಜಿಕ ಕರ್ತವ್ಯ. ಇದು ನಮಗೆ ಸನಾತನ ಧರ್ಮದವರಿಗೆ, ಹಿಂದೂ ಧರ್ಮದವರಿಗೆ ಹೊಸದೇನಲ್ಲ. ನಮ್ಮ ಧರ್ಮದಲ್ಲಿ ದಾನ ಧರ್ಮ ಎಲ್ಲ ಹೇಳಿದೆ. ನಮ್ಮ ರಿಲಿಜಿಯಸ್ ಸ್ಕ್ರಿಪ್ಚರ್ನಲ್ಲಿ ಬಹಳಷ್ಟು ಉಲ್ಲೇಖ ಇದೆ ಇದ್ರ ಬಗ್ಗೆ. ಅದು ಹೇಳ್ತಾರೆ, ನಮ್ಮೆಲ್ಲರಿಗೂ ನಮ್ಮ ಜೀವನಾವಧಿಯಲ್ಲಿ 4 ಜನರಿಗೆ ನಾವು ಋಣಿಯಾಗಿರ್ತೇವೆ. ಡ್ಯೂರಿಂಗ್ ಯುವರ್ ಲೈಫ್ ಟೈಮ್ ಯು ಆರ್ ಇಂಡೆಪ್ಟೆಡ್ ಟು 4 ಪೀಪಲ್. ಹೂ ಆರ್ ದೋಸ್ 4 ಪೀಪಲ್? ಯಾರು 4ನೇ ಯಾರು? ಮೊದಲನೇದು ದೈವ ಅಂದರೆ ದೇವರು. ಸೆಕೆಂಡ್ ಪಿತೃ ಅಂದರೆ ನಮಗೆ ಹುಟ್ಟಿಸಿದ ತಂದೆ ತಾಯಿಗಳು. 3ನೇದು ಗುರು ಅಂದರೆ ಧರ್ಮಗುರು ಇರ್ಬೋದು, ನಿಮ್ಗೆ ಕಲಿಸಿದ ಟೀಚರ್ಸ್ ಇರ್ಬೋದು, ಅಥವಾ ದಾರಿ ತೋರಿಸಿದ ಯಾರೇ ವ್ಯಕ್ತಿ ಇರ್ಬೋದು. 4ನೇದು ಸಮಾಜ. ಇದು ಭಾಳ ಇಂಪಾರ್ಟೆಂಟ್. ಶ್ರೀ ಗುರುಗಳ ಆಗಮನ ನಾನು ರಘುನಾಥ್ ಪೈ ಅವ್ರ ಹತ್ರ ಕೇಳಿದೆ, ಈ ಫೌಂಡೇಶನ್ ಈ ಸ್ಕೂಲಿಂದ ಯಾವಾಗಾಯಿತು ಅಂತ. ರಘುನಾಥ್ ಪೈ ಅವರು ಹೇಳಿದರು ಮಾರ್ಚ್ 4ಕ್ಕೆ ಆಯಿತು ಅಂತ. ಸೊ 421 ದಿವಸದಲ್ಲಿ ಈ ಶಾಲೆ ಕಟ್ಟಿ ಓಪನಿಂಗ್ ಇವತ್ತಾಗ್ತದೆ ಅಂದಾದರೆ ಅದು ಕೇವಲ ಶ್ರೀಗಳ ಆಶೀರ್ವಾದ. ಇವತ್ತಿನ ಈ ಕ್ಯಾಂಪಸ್ ನೋಡಿ ಭಾಳ ಖುಷಿಯಾಯಿತು. ಹೊನ್ನಾವರ್ ನನ್ನ ಪ್ರಕಾರ ನಮ್ಮ ಜಿಲ್ಲೆಯ ಬ್ರೈನ್ ಕ್ಯಾಪಿಟಲ್. RN ಕಾಮತ್, ಚಂದ್ರಕಾಂತ್ ಸಿಟಿ ಪೈ, JT ಪೈ, ಆಲ್ ಅವರ್ ಲೀಡರ್ಸ್, ವಿ ಫಾಲೋ ದೆಮ್. ದೇ ಆರ್ ಆಲ್ ಅವರ್ ರೋಲ್ ಮಾಡೆಲ್ಸ್. RN ಕಾಮತ್ರೆಲ್ಲ ಮಾಡಿದ ಟೈಲ್ ಫ್ಯಾಕ್ಟ್ರಿ ಜೀವ ಭಟ್ರಿದ್ದಾರೆ, ಕರೆಕ್ಟ್ ಅಲ್ಲ ಭಟ್ರೆ? ಈ ಜಿಲ್ಲೆಗೆ, ಈ ಏರಿಯಾಗೆ ಕಂಪ್ಲೀಟ್ ಬೆಳಕನ್ನು ಕೊಟ್ಟಿದ್ದಾರೆ. ಬಟ್ ಲಾಸ್ಟ್ ಒಂದು 10-15 ವರ್ಷದಲ್ಲಿ ಸ್ವಲ್ಪ ಹೊನ್ನಾವರ್ ಹಿಂದೆ ಬೀಳ್ತಾ ಇದೆಯಾ ಅಂತ, ದಾನಿಗಳು ಕಡಿಮೆ ಆಗ್ತಾ ಇದ್ದಾರಂತ ಲೋಕಲ್. ಸೊ ಏನೂ ಇರಲಿ, 10th ತನಕ ಎಜುಕೇಷನ್ ಮಾಡಿದ್ದಾರೆ. ನೀವು ಸಹ ಕಾಲೇಜನ್ನು ಮಾಡಬೇಕು, ಬೇರೆ ಕಾಲೇಜ್ ಡಿಪೆಂಡ್ ಆಗಬಾರ್ದು. ಅಂಡರ್ ನ್ಯೂ ಇಂಗ್ಲೀಷ್ ಸ್ಕೂಲ್ ವಿ ಶುಡ್ ಹ್ಯಾವ್ ಅ ಡಿಗ್ರಿ ಕಾಲೇಜ್. ಅಂಡರ್ ನ್ಯೂ ಇಂಗ್ಲೀಷ್ ಕಾಲೇಜ್ ಸೊಸೈಟಿ ವಿ ಶುಡ್ ಹ್ಯಾವ್ ಅ ಡಿಗ್ರಿ ಕಾಲೇಜ್. ಇರಲಿ, SDM ಇರಲಿಕ್ಕೇನು ಪ್ರಶ್ನೆ ಇಲ್ಲ. ಕುಮಟಾದಲ್ಲಿ 2 ಕಾಲೇಜಸ್ ಅದಾವೆ. ಮುರಳಿ ಪ್ರಭು ಅವರು ಕೊಂಕಣ ಎಜುಕೇಷನ್ ಟ್ರಸ್ಟ್ ನಡೆಸ್ತಾ ಇದ್ದಾರೆ. AV ಬೆಳಗ ಕಾಲೇಜ್ ಇದೆ. ಭಟ್ಕಳದಲ್ಲಿ 2-3 ಕಾಲೇಜ್ ಇದೆ. ಗುರು ಸಿದ್ಧಾರ್ಥ ಇದೆ, ಗುರು ವಿದ್ಯಾಧಿರಾಜ್ ಇದೆ, ಮತ್ತು ಅಂಜುಮಾನ್ ಕಾಲೇಜ್ ಇದೆ. ದೇರ್ ಶುಡ್ ಬಿ ಹೆಲ್ದಿ ಕಾಂಪಿಟೇಷನ್ ಇನ್ ಎವ್ರಿ ಸೆಕ್ಟರ್. ಗುರುಗಳ ಪಾದಸ್ಪರ್ಶದಿಂದ ಈ ವಾಸ್ತು ಪುನೀತವಾಗಿದೆ. ಗುರುವರ್ಯರು ನಮ್ಮ ಶಾಲೆಗೆ ತಮ್ಮ ಆಗಮನವನ್ನು ದಯಪಾಲಿಸಿ ಸರಸ್ವತಿ ಪೂಜೆಯೊಂದಿಗೆ ಫಲಕ ಅನಾವರಣಗೊಳಿಸಿ ವಿದ್ಯುಕ್ತವಾಗಿ ಈ ವಾಸ್ತುವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಈ ಬಗ್ಗೆ ಆಡಳಿತ ಮಂಡಳಿ ಹಾಗೂ ಸಮಸ್ತ ನಾಗರಿಕರ ಪರವಾಗಿ ಗುರುಗಳ ಚರಣ ಕಮಲಗಳಲ್ಲಿ ಭಕ್ತಿಪೂರ್ವಕವಾದ ಅಭಿವಂದನೆಗಳನ್ನು ಸಲ್ಲಿಸುತ್ತೇನೆ. ಭಟ್ಕಳದಲ್ಲಿ ನ್ಯೂ ಇಂಗ್ಲೀಷ್ ಸೊಸೈಟಿ ಅಥವಾ ಭಟ್ಕಳ ಎಜುಕೇಷನ್ ಟ್ರಸ್ಟ್ ಈ ಸಂಸ್ಥೆಯಿಂದ ನಿರ್ಮಾಣವಾದ ವಾಸ್ತುವಿನ ಉದ್ಘಾಟನೆ ಆಯಿತು. ತದನಂತರ ನಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಿತ್ತು. ತದನಂತರ ಈಗ ಸಂಧ್ಯಾಕಾಲ ಸಮಯದಲ್ಲಿ ಗೋಧೂಳಿ ಮುಹೂರ್ತದ ಈಗ ಶುಭ ಸಂದರ್ಭ ನಡೀತಾ ಇದೆ. ಅಂತಹ ಶುಭ ಸಂದರ್ಭದಲ್ಲಿ ನಮ್ಮ ಈ ನ್ಯೂ ಎಜುಕೇಷನ್ ಸೊಸೈಟಿ ಈ ಸಂಸ್ಥೆಯ ಶಿಕ್ಷಣ ಸಂಸ್ಥೆಯ ವತಿಯಿಂದ KTR ಪೂರ್ವ ಪ್ರಾಥಮಿಕ ಶಾಲೆಯ ಉದ್ಘಾಟನೆ ನಡೆದಿದೆ. ಒಂದೇ ಒಂದು ವಿಚಾರ ಏನಂದರೆ, ಭಟ್ಕಳದಲ್ಲಿಯೂ ಕೂಡ ಶಿಲಾನ್ಯಾಸ ಉದ್ಘಾಟನೆ ಅಲ್ಲೂ ಗುರುಗಳ ಉಪಸ್ಥಿತಿಯಲ್ಲೇ ಆಯಿತು. ಹೊನ್ನಾವರದಲ್ಲೂ ಕೂಡ ಶಿಲಾನ್ಯಾಸ ಮತ್ತು ಉದ್ಘಾಟನೆ ಗುರುಗಳ ಉಪಸ್ಥಿತಿಯಲ್ಲೇ ನಡೀತಾ ಇದೆ. ಎರಡೂ ಕೂಡ ಒಂದೇ ಕಾಲದಲ್ಲಿ ಆರಂಭವಾಗಿತ್ತು. ಭಟ್ಕಳದಲ್ಲಿ ಫೆಬ್ರವರಿ 14ರಂದು ಆರಂಭವಾಗಿತ್ತು. ಹೊನ್ನಾವರದಲ್ಲಿ ಮಾರ್ಚ್ 4ರಂದು ಶಿಲಾನ್ಯಾಸ ಆಗಿತ್ತು. ಆದರೆ ಉದ್ಘಾಟನೆ ಮಾತ್ರ ಒಂದೇ ದಿನ ಆಗ್ತಾ ಇದೆ. ಭಟ್ಕಳದಲ್ಲೂ ಕೂಡ ಹೊನ್ನಾವರದಲ್ಲೂ ಕೂಡ ಉದ್ಘಾಟನೆ ವೈಶಾಖ ಮಾಸದ ಶುಕ್ಲ ತ್ರಯೋದಶಿ ತಿಥಿಯಂದು ಇಂದಿನ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಇವತ್ತಿನ ಈ ಸಭೆಯಲ್ಲಿ ಉಪಸ್ಥಿತರಾಗಿರುವ ನಮ್ಮ ಶಿವಶಂಕರ ಪಿಕಳೆಯವರು ಪೂನಾದಲ್ಲಿ ಇದ್ದರೂ ಕೂಡ ಈಗ ತಾನೇ ಹೇಳಿರುವ ಹಾಗೆ ಸಾಮಾಜಿಕ ಚಟುವಟಿಕೆಯ ಏನು ಜವಾಬ್ದಾರಿ ಇದೆ, CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ, ಒಂದು ಲೆಕ್ಕದಲ್ಲಿ ಎಲ್ಲಿ ಕಂಪನಿ ಇರುತ್ತೆ ಆ ಕಂಪನಿಯ ಸುತ್ತಮುತ್ತಲಿನಲ್ಲೇ ಅವರು ಹೆಚ್ಚಾಗಿ ಅಲ್ಲಿ ಫೋಕಸ್ ಮಾಡಬೇಕು. ಆದರೆ
ನಮ್ಮ ಕುಮಟಾದವರಿಗೆ, ನಮ್ಮ ಹೊನ್ನಾವರದವರಿಗೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಆ CSR ಫಂಡನ್ನು ಇಲ್ಲಿ ಡೈವರ್ಟ್ ಮಾಡಿ ಇಲ್ಲಿ ಒಳ್ಳೆಯದಾಗಬೇಕು ಅಂದರೆ ನಾನು ಹುಟ್ಟಿ ಬೆಳೆದ ಊರು ಕುಮಟಾ, ನನ್ನ ಧರ್ಮಪತ್ನಿಗೆ ಸಂಬಂಧಿಸಿದ ಈ ಊರು, ಅಲ್ಲಿ ನಾನೇನಾದರೂ ಮಾಡಬೇಕು ಎನ್ನುವ ಇಚ್ಛೆಯಿಂದ ಇಲ್ಲಿ ಅವರು ಆ CSR ಫಂಡನ್ನು ಇಲ್ಲಿ ದಾನಾಗಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಇದು ಯಾಕೆ ಆಯಿತು ಅಂದರೆ ತಂದೆ ತಾಯಿ ಅವರು ಕೊಟ್ಟಿರುವ ಸಂಸ್ಕಾರದಿಂದ ಆ ವಿಚಾರಗಳು ಬಂತು. ಇಲ್ಲಾಂದರೆ ಪೂನಾದಲ್ಲಿ ಎಷ್ಟೋ ಇದೆ, ಪೂನಾದಲ್ಲೂ ಕೊಡಬಹುದು ಅಥವಾ ಬೇರೆ ಎಲ್ಲಾದರೂ ಕೊಡಬಹುದು. ಕುಮಟಾಕ್ಕೆ ಯಾಕೆ ಕೊಡಬೇಕು, ಹೊನ್ನಾವರಕ್ಕೇ ಯಾಕೆ ಕೊಡಬೇಕು, ಅಥವಾ ಈ ಭಾಗದಲ್ಲೇ ಯಾಕೆ ಕೊಡಬೇಕಿತ್ತು? ಕೊಡಬಹುದಾದರೆ ಎಲ್ಲೂ ಕೊಡಬಹುದು, ಪೂನಾದಲ್ಲೇ ಕೊಡಬಹುದು. ಯಾಕಂದರೆ ಕಂಪನಿ ಅಲ್ಲೇ ಇದೆ, ಅವರು ಉದ್ಯೋಗ ಮಾಡುವ ಸ್ಥಳವು ಕೂಡ ಪೂನಾದಲ್ಲೇ ಇದೆ, ಅಲ್ಲೇ ಕೊಡ್ಬೋದಾಗಿತ್ತಲ್ಲ. ಅಲ್ಲೇ ಜನರಿಗೂ ಗೊತ್ತಾಗ್ತಾ ಇತ್ತು ಪೂನಾದಲ್ಲಿ ಕೊಟ್ಟಿದ್ದಾರೆ, ಇವರು ಕೊಟ್ಟಿದ್ದಾರೆ. ಇಲ್ಲ, ನನಗೆ ಎಲ್ಲಿ ಕೊಡಬೇಕು ಅಂತ ಮುಖ್ಯ ಅಲ್ಲ, ನನ್ನ ಹುಟ್ಟ ಸ್ಥಳ, ನನ್ನ ಜನ್ಮಸ್ಥಾನ, ನನ್ನ ಧರ್ಮಪತ್ನಿಗೆ ಸಂಬಂಧಪಟ್ಟ ಈ ಊರಿನಲ್ಲಿ ನಾನೇನಾದರೂ ಮಾಡಬೇಕು. ಅದೇ ರಾಮದೇವರು ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಅವಕಾಶ ಇತ್ತು. ರಾಮದೇವರು ಲಂಕಾವನ್ನು ವಿಜಯವನ್ನು ಮಾಡಿದ ನಂತರ ಸಂಪೂರ್ಣ ಲಂಕಾವನ್ನು ತನ್ನ ಅಧಿಕಾರದಲ್ಲಿ ಮಾಡಿಕೊಳ್ಬಹುದಾಗಿತ್ತು. ಆದರೆ ಅಲ್ಲಿ ರಾಮದೇವರು ಏನು ಹೇಳ್ತಾರಂದರೆ, ಜನನಿ ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾತಪಿ ಗರೀಯಸಿ ಅಂತ ಹೇಳಿದ್ದಾರೆ. ಇದು ಲಂಕಾ ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಕೂಡ, ಎಷ್ಟೋ ಬಂಗಾರದಂತ ಇದ್ದರೂ ಕೂಡ ನನಗೆ ಇಂತಹ ಲಂಕಾಪಟ್ಟಣ ಬೇಡ, ನನಗೆ ಜನನಿ ಮತ್ತು ಜನ್ಮಭೂಮಿ ಇದೇ ಎರಡು ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅಂತ ರಾಮದೇವರಲ್ಲಿ ಮಾತು ಹೇಳ್ತಾರೆ. ನೀಡುತ್ತಾ ಭೂಸುರನಾಥ ವಿರಕ್ತಿಯ ಬೆಳೆಸು ವಿಷಯದಿ ಸತತ ಭಕ್ತಿಯ ಬೇಡುವೆ ಹರಿಯಲಿ ನಿರತ, ಭಕ್ತಿಯ ಬೇಡುವೆ ಹರಿಯಲಿ ನಿರತ, ಮುಕ್ತಿಯ ಪಥದಲ್ಲಿ ನಡೆಸು ಪುನೀತ, ವಿದ್ಯಾಧೀಶ ತೀರ್ಥ ಜ್ಞಾನ ಸೂರ್ಯ, ವಿದ್ಯಾಧೀಶ ತೀರ್ಥ ಜ್ಞಾನ ಸೂರ್ಯ. ಸದಾ ಹರಿ ನಾಮವ ನೆನೆವ ಮುನೀಂದ್ರ, ಸದಾ ಹರಿ ನಾಮವ ನೆನೆವ ಮುನೀಂದ್ರ, ನಂದ ತೀರ್ಥ ಸುತ ವರದೇಶಿಕೇಂದ್ರ, ನಂದ ತೀರ್ಥ ಸುತ ವರದೇಶಿಕೇಂದ್ರ, ನಾದ ವೇದರತ ಸದ್ಗುಣ ಸಾಂದ್ರ, ನಾದ ವೇದರತ ಸದ್ಗುಣ ಸಾಂದ್ರ, ಮೋದ ವಿಠಲನ ದಯತಿ ಗಣಚಂದ್ರ, ವಿದ್ಯಾಧೀಶ ತೀರ್ಥ ಜ್ಞಾನ ಸೂರ್ಯ, ವಿದ್ಯಾಧೀಶ ತೀರ್ಥ ಜ್ಞಾನ ಸೂರ್ಯ. ಸದ್ವಿದ್ಯೆಯೋ ಯೋಗಿವರ್ಯ, ಸದ್ವಿದ್ಯೆಯೋ 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 ಯೋಗಿವರ್ಯ, ಯೋಗಿವರ್ಯ ಯೋಗಿವರ್ಯ, ವಿದ್ಯಾಧೀಶ ತೀರ್ಥ ಜ್ಞಾನ ಸೂರ್ಯ, ವಿದ್ಯಾಧೀಶ ತೀರ್ಥ ಜ್ಞಾನ ಸೂರ್ಯ, ವಿದ್ಯಾಧೀಶ ತೀರ್ಥ ಜ್ಞಾನ ಸೂರ್ಯ.